ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಅಲ್ಲಿ ವಿಶೇಷ ಆಕರ್ಷಣೆ ಅಂದ್ರೆ ಅದು ಪುತ್ತೂರು ಬೆಡಿ. ಈ ವರ್ಷ ಪುತ್ತೂರು ಬೆಡಿ ವಿಶೇಷದಲ್ಲಿ ವಿಶೇಷ ಅನ್ನೋ ರೀತಿಯಾಗಿ ನಡೀಲಿಕ್ಕಿದೆ. ಬಾನೆತ್ತರದಲ್ಲಿ ಸುಡು ಮದ್ದಿನ ರಂಗಿನಾಟ ವಿಶೇಷವಾಗಿರುವಂತಹ ಚಿತ್ತಾರವನ್ನ ಮೂಡಿಸಲಿದೆ. ಧಾಮ್ ಧೂಮ್ ಸದ್ದು ಜೋರಾಗಿರ್ಲಿಕ್ಕಿದೆ. ಓಂ ಮಹಾಲಿಂಗೇಶ್ವರಾಯ ನಮಃ ಅನ್ನುವಂತ ಪ್ಯಾರಾಚೂಟ್ ಹಾರಾಟ ಮಾಡ್ಲಿಕ್ಕಿದೆ. ಅದರ ಜೊತೆಗೇನೆ ಈಶ್ವರ ಮಹಾಲಿಂಗೇಶ್ವರ ಅನ್ನುವಂತ ಹೆಸರು ಆಕಾಶದ ಎತ್ತರಲ್ಲಿ ರಂಗಿನಾಟವನ್ನ ಮೂಡಿಸ್ಲಿಕ್ಕಿದೆ. ಹಾಗಾಗಿ ಪ್ರತಿಯೊಬ್ಬರ ಕೂಡ ಚಿತ್ತ ಈ ಬಾರಿಯ ಸುಡುಮದ್ದು ಪ್ರದರ್ಶನದತ್ತ ನೆಟ್ಟಿದೆ. ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಬಂದಂತಹ ಪ್ರತಿಯೊಬ್ಬರಿಗೆ ಕೂಡ ಕಣ್ಣಿಗೆ ಮುದವನ್ನ ನೀಡಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಈ ಒಂದು ಸುಡುಮದ್ದು ಪ್ರದರ್ಶನ ನಡೀತಾ ಇದೆ. ವಿಶೇಷ ಅಂದ್ರೆ ವಿಶೇಷ ಅನ್ನೋ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯವರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ನಿಮಗೆ ಈ ಬಾರಿಯ ಸುಡುಮದ್ದು ಪ್ರದರ್ಶನದ ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಕಾರ್ಕಳದ ಗುರ್ಜಿ ದೇವರಾಯ ಕಿನಿ ಆ್ಯಂಡ್ ಕೋ ಈ ಒಂದು ಸಂಸ್ಥೆ ಈ ಬಾರಿಯ ಸುಡುಮದ್ದು ಪ್ರದರ್ಶನದ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂಥದ್ದು. ಸುಮಾರು 10 ಲಕ್ಷ ವೆಚ್ಚದಲ್ಲಿ ಸುಡುಮದ್ದು ಧಾಮ್ ಧೂಮ್ ಸದ್ದು ಜೋರಾಗಿ ಇರಲಿಕ್ಕಿದೆ. ಪ್ರತಿ ವರ್ಷ ಕೂಡ ಪುತ್ತೂರು ಜಾತ್ರೆಯಲ್ಲಿ ಮಹಾರಥೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಸುಡುಮದ್ದು ಪ್ರದರ್ಶನ ಅಂತ ಹೇಳಿದ್ರೆ ಆಕರ್ಷಣೆಯಲ್ಲಿ ವಿಶೇಷವಾಗಿರುತ್ತೆ. ಹಾಗೇನೆ ಈ ವರ್ಷ ಕೂಡ ವಿಶೇಷವಾದ ಆಕರ್ಷಣೆ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ವಿ ನಾವು ಸುಡುಮದ್ದು ಪ್ರದರ್ಶನ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ದೇವಮಾರು ಗದ್ದೆಯಲ್ಲಿ ಯಾವ ರೀತಿಯ ತಯಾರಿಗಳು ನಡೀತಾ ಇದೆ ಅನ್ನೋ ಚಿತ್ರಣವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ಕಳೆದ ವರ್ಷ ಕೂಡ ಇದೇ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ರು. ಹಾಗೇನೆ ಈ ವರ್ಷ ಕೂಡ ವಿಶಾಲವಾಗಿರುವಂತಹ ಜಾಗ ಸಿಕ್ಕಿದೆ ಸುಡುಮದ್ದು ಪ್ರದರ್ಶನಕ್ಕೆ. ಹೆಚ್ಚಿನ ಜಾಗವನ್ನ ಈ ಸಾರಿ ಮೀಸಲಿಟ್ಟಿದ್ದಾರೆ. ಈ ಒಂದು ಜಾಗದಲ್ಲಿ ಸುಡುಮದ್ದು ಪ್ರದರ್ಶನ ನಡೀಲಿಕ್ಕಿದೆ. ಸುಮಾರು 10 ಲಕ್ಷ ಅಂತ ಹೇಳಿದಾಗ ನಮಗೆ ಒಂದು ಅಂದಾಜು ಮಾಡಬಹುದು ಎಷ್ಟೆಲ್ಲ ಪಟಾಕಿಗಳು ಈ ಬಾರಿ ಸದ್ದನ್ನ ಮಾಡ್ಲಿಕ್ಕೆ ಇದೆ ಅನ್ನುವಂಥದ್ದು. ಆಕಾಶದ ಎತ್ತರದಲ್ಲಿ ಬಣ್ಣ ಬಣ್ಣದ ಪಟಾಕಿಗಳು ಕೂಡ, ಅದರಲ್ಲೂ ಕೂಡ ಇಷ್ಟರವರೆಗೆ ನಾವು ಪುತ್ತೂರಿನ ಮಣ್ಣಿನಲ್ಲಿ ಈ ರೀತಿಯಾದಂತಹ ಸುಡುಮದ್ದು ಪ್ರದರ್ಶನವನ್ನ ನೋಡಿಲ್ಲ ಅನ್ನೋವಂಥ ರೀತಿಯಾದಂತಹ ಪಟಾಕಿಗಳು ಕೂಡ ಈ ಬಾರಿ ವಿಶೇಷದಲ್ಲಿ ವಿಶೇಷ ಅನ್ನೋ ರೀತಿಯಾಗಿ ನಮ್ಮೆಲ್ಲರಿಗೂ ಕೂಡ ಕಣ್ಣಿಗೆ ಮುದವನ್ನ ನೀಡಲಿಕ್ಕಿದೆ. ಪುತ್ತೂರು ಬೆಡಿ ಪ್ರದರ್ಶನಕ್ಕೆ ಪುತ್ತೂರಿನ ದೇವಮಾರು ಗದ್ದೆಯಲ್ಲಿ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೀತಾ ಇದೆ. ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಿಕ್ಕೆ ಸುರೇಶ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಈ ಬಾರಿಯ ಬೆಡಿ ಪ್ರದರ್ಶನದ ಬಗ್ಗೆ ಹತ್ತೂರಿನ ಜನರಿಗೆ ನಿರೀಕ್ಷೆ ಜಾಸ್ತಿಯೇ ಇದೆ. ಹಾಗಾಗಿ ತಯಾರಿಗಳು ಹೇಗಿದೆ ಅಂತ ನಿಮ್ಮ ಕಡೆ? ತಯಾರಿ ತುಂಬಾ ಅಚ್ಚುಕಟ್ಟಾಗಿ ಆಗ್ತಾ ಉಂಟು. ಆದರೆ ಇನ್ನು ಒಂದು ಸಾಧಾರಣ 6 ಗಂಟೆ ಹೊತ್ತಿಗೆ ಎಲ್ಲ ರೀತಿಯ ತಯಾರಿ ರೆಡಿ ಆಗ್ತದೆ. ಈಗ ಸಾಧಾರಣ ಮಟ್ಟದಲ್ಲಿ ಒಂದು 40% ಎಲ್ಲ ತಯಾರಿ ಆಗಿದೆ. ಮತ್ತು ಈ ಸಲ ಪುತ್ತೂರಿನಲ್ಲಿ ಅಂದರೆ ನಾವು ಹೊಸ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಪ್ಯಾರಾಚೂಟ್ ಬರೋದಾಗಲಿ, ಮತ್ತು ಮೇಲಿಂದ ಕೆಳಗೆ ಪ್ಯಾರಾಚೂಟ್ ಬೀರೋದಾಗಲಿ, ದೇವರ ಹೆಸರಲ್ಲಿ ಎಲ್ಲ ಪ್ಯಾರಾಚೂಟ್ ಎಲ್ಲ ಬರ್ತಾ ಉಂಟು ಹೆಸರೆಲ್ಲ. ಮತ್ತು ಸಿಂಗಲ್ ಔಟಲ್ಲಿ ಸಹ ಒಳ್ಳೊಳ್ಳೆ ಸ್ಪೆಷಲ್ ಔಟ್ ಎಲ್ಲ ಹಾಕಿದ್ದೇವೆ ಈ ಸಲ. ಅದು ಬಿಟ್ಟು ಎಷ್ಟು ಗಂಟೆಗಳ ಡ್ಯೂರೇಷನ್ ಇರುತ್ತೆ? ಸಾಧಾರಣ ಒಂದೂವರೆ ಗಂಟೆ ತನಕ ಉಂಟು ಈ ಸಲ ಪ್ರದರ್ಶನ. ಕಳೆದ ಸಲ ಅದಕ್ಕಿಂತ ಮುಂಚೆ ಎಲ್ಲ ಒಮ್ಮೆ ಪಟಾಕಿಯನ್ನು ಬಿಟ್ಟು ಒಂದು 10 ನಿಮಿಷ ಗ್ಯಾಪ್ ಇಟ್ಟು ಆ ಥರ ಎಲ್ಲ ಇತ್ತಲ್ವಾ? ಈ ಸಲ ಆ ಥರ ಇಲ್ಲ ಸರ್, ಈ ಸಲ ಆ ಥರದ ಎಂತ ಇಲ್ಲ. ಯಾಕಂತ ಹೇಳಿದ್ರೆ ಈ ಸಲ ಹೋದ ವರ್ಷವೇ ಗೊತ್ತಾಗಿದೆ ನಮಗೆ ಜನಗಳ ಬಗ್ಗೆ. ಈ ಸಲ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಶಾರ್ಟ್ಸ್ ಎಲ್ಲ ಬಿಡ್ತಾ ಇದ್ದೇವೆ. ಯಾವುದೇ ರೀತಿಯ ಇದು ಟೈಮಿಂಗ್ ವೇಸ್ಟ್ ಎಲ್ಲ ಇಲ್ಲ. ಜನಗಳಿಗೆ ಒಂದು ಆನಂದವಾಗಿ ಖುಷಿ ಮಾಡುವಂತ ಇದೆಲ್ಲ ವಿಚಾರ ಮಾಡ್ತೇವೆ ಈ ಸಲ. ಸ್ಪೆಷಲ್ ಆಗಿರುವಂತ ಪಟಾಕಿ ಅಂದ್ರೆ ಎಷ್ಟಿದೆ? ಸ್ಪೆಷಲ್ ಆಗಿರುವಂತ ಪ್ಯಾರಾಚೂಟ್ ಉಂಟು, ಮತ್ತೆ ಸಿಂಗಲ್ ಪೈಪ್ ಎಲ್ಲ ಉಂಟು. ಅದು ಬಿಟ್ಟು ಅದು ದೇವರ ಹೆಸರುಗಳೆಲ್ಲ ಇದು ಬರುವಂಥದ್ದೆಲ್ಲ ಉಂಟು ಸ್ಪೆಷಲ್ ಎಲ್ಲ ಆಗಿ. ನಮ್ಮ ಟೀಮ್ ಅಂದರೆ ಕಾರ್ಕಳ ಗುರ್ಜಿ ಫೈರ್ ವರ್ಕ್ಸ್, ಮಾರ್ಕೆಟ್ ರೋಡ್ ಕಾರ್ಕಳ. ಮತ್ತು ನಮ್ಮದಲ್ಲಿ ಸಾಧಾರಣ 30 ಜನ ಇದ್ದೇವೆ. ಅದು ನಾವು ಜಾತ್ರೆಗಳಿಗೆ ಇದೆಲ್ಲ ಸ್ಪೆಷಲ್ ಔಟ್ ಎಲ್ಲ ಬಿಡ್ತಾ ಇದ್ದೇವೆ ಎಲ್ಲ ಕಡೆ. ಅಂದರೆ ಸುಬ್ರಹ್ಮಣ್ಯ ಆಗಲಿ ಇರ್ಬೋದು, ಮಂದಾರ್ಥ ಟೆಂಪಲ್, ಆ ಥರ ಎಲ್ಲ ಕಡೆ ದೊಡ್ಡ ಮಟ್ಟದ ಸುಡುಮ. ಹೌದು, ದೊಡ್ಡ ಮಟ್ಟದ ಸುಡುಮದ್ದು ಅಂದರೆ ನಮ್ಮದು ಪುತ್ತೂರಲ್ಲಿ ಅತಿ ದೊಡ್ಡ ಸುಡುಮದ್ದು ಅಂದರೆ ಪುತ್ತೂರಲ್ಲಿ ನಾವು ಮಾಡೋದು. ಸುಮಾರು ಎಷ್ಟು ವೆಚ್ಚದ್ದು ಪಟಾಕಿ? ಸಾಧಾರಣ ಅದೇ ಹೋದ ವರ್ಷ 8 ಲಕ್ಷ ತನಕ ಇತ್ತು. ಈ ಸಲ ಜಾಸ್ತಿ ಮಾಡಿದ್ದಾರೆ. ನಮ್ಮದು ಅಂದರೆ ನಮ್ಮ ಅಧ್ಯಕ್ಷರು ಈಶ್ವರ ಭಟ್ರು ಭಾರಿ ಇದರ ಪ್ರಯತ್ನದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅವರ ಟೀಮ್ ಆಗಲಿ, ಅಧ್ಯಕ್ಷರಾಗಲಿ, ಮತ್ತು ಶಾಸಕರು ಇದ್ದಾರೆ, ನಮ್ಮ ಅಶೋಕ್ ರೈ ಅವರು ಇದ್ದಾರೆ. ಬಹಳ ರೀತಿಯ ಒಂದು ಇದನ್ನು ಮಾಡಿದ್ದಾರೆ ಅವರು. ಅಂದರೆ ಈ ಥರ ಆಗಬೇಕು, ಆ ಥರ ಅಂದರೆ ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಂತ ಎಲ್ಲ ನೀವೊಂದು ಎಲ್ಲ ಹೇಳಿದ್ದಾರೆ. ಅವರದ್ದೊಂದು ಬೆಂಬಲ ಮತ್ತು ಅಧ್ಯಕ್ಷರದ್ದು ಸಹ ತುಂಬ ಸಹಾಯ ಉಂಟು. ಅಂದರೆ ಹೇಳಿದ್ರೆ ಇದೆಲ್ಲ ಮಾಡಬೇಕಂತ ಹೇಳಿ. ಹಾಗಾಗಿ ಒಳ್ಳೆ ಅಚ್ಚುಕಟ್ಟ ರೀತಿಯಲ್ಲಿ ಮಾಡ್ತಾ ಇದ್ದೇವೆಲ್ಲ. ಕಳೆದ ವರ್ಷಕ್ಕಿಂತ ಜಾಗಗಳ ವಿಸ್ತೀರ್ಣ ಜಾಸ್ತಿ ತಗೊಂಡಿದ್ದೀರಾ ಹೇಗೆ? ಹೌದು, ಈ ಸಲ ಹೌದು ತುಂಬ ಅಗಲ ಮಾಡಿ. ನಮಗೆ ಹೋದ ವರ್ಷ ಜಾಗ ತುಂಬ ಕಮ್ಮಿ ಇತ್ತು. ಅದಕ್ಕೋಸ್ಕರ ಅವರು ಈ ಸಲ ಇನ್ನೂ ಸಹ ನಮಗೆ ಜಾಗವನ್ನು ಕೊರತೆಯನ್ನು ನೀಗಿಸಿದ್ದಾರೆ. ಅಂದರೆ ಅದೆಲ್ಲ ಲೆವೆಲ್ ಮಾಡಿ ಜಾಗವೆಲ್ಲ ಮಾಡಿ ಕೊಟ್ಟಿದ್ದಾರೆ. ಅದು ಈ ಸಲ ಇನ್ನೂ ಸಹ ಪ್ಲಸ್ ಆಗಿದೆ ನಮಗೆ. ಅದೇ ಹೋದ ವರ್ಷ ಥರನೇ 10 ಗಂಟೆ ಹೊತ್ತಿಗೆ ಸಾಧಾರಣ ಸ್ಟಾರ್ಟ್ ಆಗುವ ನಿರೀಕ್ಷೆ ಉಂಟು.
ನಿರೀಕ್ಷೆ ಜಾಸ್ತಿನೇ ಇದೆ, ಅದಕ್ಕೆ ಏನು ಹೇಳ್ತೀರಾ? ಅದೇ ಅದು ಈ ಸಲ ಅದೇ ಖುಷಿ ಕೊಡುವಂತ ನಮ್ದು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೆ ಅದೇ ಎಲ್ಲರ ಸಹಕಾರ ಅಗತ್ಯ ಎಲ್ಲರಿಗೆ ನಮಗೆ. ಹೌದು. ನೋಡಿದ್ರಲ್ಲ ಯಾವ ರೀತಿಯಾಗಿ ಸುಡುಮದ್ದು ಪ್ರದರ್ಶನಕ್ಕೆ ತಯಾರಿಗಳು ನಡೀತಾ ಇದೆ ಅನ್ನೋದನ್ನ. ಪ್ರತಿಯೊಬ್ಬರು ಕೂಡ ಬನ್ನಿ, ಸುಡುಮದ್ದು ಪ್ರದರ್ಶನವನ್ನ ವೀಕ್ಷಿಸಿ ಮಹಾಲಿಂಗೇಶ್ವರ ದೇವರ ದರ್ಶನವನ್ನ ಪಡೆಯಿದ್ರಿ. ಅದರ ಜೊತೆಗೇನೆ ಪುತ್ತೂರು ಬೇಡಿಯನ್ನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.